ದೇವತೆಗಳಿಗೆ ಒಂದು ಆರಾಧನೆ ಮಾಡುವಂಥದ್ದು. ಮೊದಲಿನಿಂದಲೂ ಸತ್ಯದೇವತೆಯನ್ನು ಆರಾಧನೆ ಮಾಡ್ತಿದ್ದಾರೆ. ಸತ್ಯದೇವತೆಯನ್ನು ಭೈರವನ ಆರಾಧನೆ ಮಾಡುವುದು ಕಂಡು ಬಂದಿದೆ. ಅದೇ ಪ್ರಕಾರವಾಗಿ ನಿನ್ನೆ ದಿವಸ ಹಾಗೆ ಸಾನ್ನಿಧ್ಯ ಕಲಶ ಅಂದರೆ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕು ಅಂತಾದರೆ, ಅಲ್ಲಿ ಸಾನ್ನಿಧ್ಯ ವಿಶೇಷವಾಗಿ ಆಗಬೇಕು ಅಂತಾದರೆ ಅದಕ್ಕೆ ಬೇಕಾದ ಕಲಶದಲ್ಲಿ ಆ ಶಕ್ತಿಗಳನ್ನು ಲಾಭದಿಂದ ಅವರನ್ನು ಅಭಿಷೇಕ ಮಾಡಿ ಆ ಸಾನ್ನಿಧ್ಯಕ್ಕೆ ವಿಶೇಷವಾಗಿ ಅಭಿಷೇಕ ಆರಾಧನೆಯನ್ನು ಮಾಡಿದಾಗ ಆ ಸಾನ್ನಿಧ್ಯ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಹಾಗೆ ಅದಕ್ಕೆ ನಮ್ಮ ಬಂದರೆ ನವಕ ಪ್ರಧಾನ ಹೋಮ ಅಂದರೆ ವಿಶೇಷವಾಗಿ ಹಿಂದೂ ದ್ರವ್ಯದಿಂದ ಆವತಿಯನ್ನು ಕೊಟ್ಟು ಆ ದೇವತಾ ಶಕ್ತಿಗಳ ಸಂತೃಪ್ತಿಯನ್ನು ಬೆಳೆಸಿದ್ದೇವೆ. ಹಾಗೆ ತುಳಸಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ದ್ವಾರ ಮಧ್ಯದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿಕೊಂಡು ಪ್ರವೇಶವಾಗುವುದರಿಂದ ಸಂಕಲ್ಪ ಪ್ರತಿಷ್ಠೆಯಾಗಿ ಮಧ್ಯಾಹ್ನವತ್ತಿನ ಲಕ್ಷ್ಮೀ ಸೇವೆ ದೇವರ ಆರಾಧನೆ ಅನ್ನದಾನವನ್ನು ಮಾಡುವುದು. ಹಾಗೆ ಸಂಜೆ ಹೊತ್ತಿನ ದೈವಗಳಿಗೆ ವಿಶೇಷವಾಗಿ ದೇವರ ಸೇವೆಯನ್ನು ಮಾಡಿಕೊಂಡು ಸಂಕಲ್ಪ ಆ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಈ ಆರೋಢದ ಲೆಕ್ಕವಾಗಿ ವಿಶೇಷವಾಗಿ ಕುಲದೇವರಿಗೆ ಏನಾದರೂ ಕಿಂಚಿತ್ತಾಗಿ ಸೇವೆಯನ್ನು ದೈವದೇವರಿಗೆ ಮಾಮೂಲಿಯಾಗಿ ಮಾಡ್ತಿದ್ದಾರೆ. ಅದೇ ಪ್ರಕಾರವಾಗಿ ಏನಾದರೂ ಕಿಂಚಿತ್ತಾಗಿ ಸೇವೆ ಕ್ಷೇತ್ರಕ್ಕೆ ಸೋಮೇಶ್ವರಿಗೆ ರುದ್ರಾಭಿಷೇಕ ಆರಾಧನೆ ಮುಖಾಂತರ ಸೇವೆಯನ್ನು ವೆಂಕಟೇಶ್ವರರಿಗೆ ಸನ್ನಿಧಾನಕ್ಕೆ ಏನಾದರೂ ಕಿಂಚಿತ್ತಾಗಿ ಕಾಣಿಕೆ ಸೇವೆಯನ್ನು ಏನಾದರೂ ಕೊಡ್ತಿರುತ್ತೆ. ಹಾಗೆ ಇನ್ನಿತರವಾಗಿ ನೀವು ಯಾವುದಾದ್ರೂ ಶಕ್ತಿಗಳನ್ನು ನಂಬಿದರೆ ಆ ಶಕ್ತಿಗಳಿಗೆ ಏನಾದರೂ ಕಿಂಚಿತ್ತಾಗಿ ಸೇವೆಯನ್ನು ಕೊಡ್ತೇವೆ ಅಂದರೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಅದೇ ಪ್ರಕಾರವಾಗಿ ಮಾಡುವಂಥ ಎಲ್ಲ ಸೇವೆಯಿಂದ ಆಯಾಯ ದೇವತೆಗಳು ಸಂತೃಪ್ತರಾಗಿ ಈಗ ನಡೆಯುವಂಥ ಪ್ರವೇಶ ಲಗ್ನವನ್ನು ಅಮೃತಗಳಿಗೆ ಸುಲಗ್ನವಾಗಿ ನೆರವೇರಿಸಿಕೊಂಡು ಮೇಲ್ಕಾಲಕ್ಕೆ ದಿನೇ ದಿನೇ ಪ್ರಗತಿ ಯಶಸ್ಸು ವೃತ್ತಿ ಲಾಭ ಚಿತ್ರಪರಾಧ ರಾಷ್ಟ್ರವನ್ನು ಎಲ್ಲರಿಗೂ ಐಕ್ಯಮತ್ಯ ಕಾಲಕ್ಕೆ ಏನು ನಿರ್ಣಯವನ್ನು ಮಾಡಿಕೊಂಡಿದ್ದು ಅದೇ ಪ್ರಕಾರವಾಗಿ ದೇವರ ಸೇವೆಯನ್ನು ಕುಟುಂಬದವರೆಲ್ಲ ಸೇರಿಕೊಂಡು ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ಅದಕ್ಕೆ ಬೇಕಾದ ಸಂಪತ್ತನ್ನು ಆರೋಗ್ಯ ಗುಣವಾದ ದೀರ್ಘಾಶನವನ್ನು ಮಕ್ಕಳಿಗೆ ಸಹ ಉತ್ತಮವಾದ ರೀತಿ ಅವರ ಭವಿಷ್ಯವನ್ನು ಬೆಳೆಸಿ ಎಲ್ಲರಿಗೂ ಆರೋಗ್ಯ ಗುಣವಾದ ದೀರ್ಘಾಶನವನ್ನು ಬೆಳೆಸಿ ಕಾಲಕ್ಕೆ ಇಲ್ಲಿ ನಡೆಯುವಂಥ ದೇವಗಳ ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲ ಕುಟುಂಬದವರಿಗೆ ಶಕ್ತಿಯನ್ನು ಅನುಸರಿಸಿ ಇನ್ಯಾವುದಾದ್ರೂ ಕುಟುಂಬ ಸೇರಲಿಕ್ಕಿದ್ರೆ ಆ ಕುಟುಂಬವು ಅತಿ ಶೀಘ್ರವಾಗಿ ಇಲ್ಲಿ ಬಂದು ಸೇರಿ ಎಲ್ಲರೂ ಐಕ್ಯಮತ್ಯದಿಂದ ಹಿರಿಯರು ಮಾಡಿಕೊಂಡು ಬಂದಂಥ ದೇವಗಳ ಆರಾಧನೆಯನ್ನು ಕಾಲಕ್ಕೆ ಮಾಡಿದ್ದೇವೆ ಅನುಸರಿಸಿ ಇಲ್ಲಿ ನಡೆಯುವಂಥ ಆ ಪ್ರವೇಶ ಲಗ್ನವನ್ನು ಅಮೃತಗಳಲ್ಲಿ ಸುಲಗ್ನವಾಗಿ ನೆರವೇರಿಸಿಕೊಂಡು ಕುಟುಂಬವನ್ನು ಬೆಳಗಿಸಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಸರ್ವಮಂಗಲ ಮಾಂಗಲ್ಯೇ ಸರ್ವಾರ್ಥರಿಗೆ ಶರಣ್ಯತ್ರಂಬ ನಾರಾಯಣ ನಮೋಸ್ತೆ ಇಲ್ಲಿ ಹಾಕಿ ಪ್ರಾರ್ಥನಾ ನಿತ್ಯದಲ್ಲಿ ಒಂದು ಸುತ್ತು ಬಂದು ನಮಸ್ಕಾರವನ್ನು ನಮೋಸ್ಕಾರ ಮುಂದೆ ಪ್ರಭಾದಾದಿತ್ಯರು ಮನೆಯಿಂದ ದೊಡ್ಡವರಿಂದ ನಮಸ್ಕಾರ ಮಾಡಿ ಅಮ್ಮನ ನಮಸ್ಕಾರ ಮಾಡಿ ಅಮ್ಮ ಅಜ್ಜನ Dilo, boleh. Jaket ya, boleh. Jaket ya.
ದೇವರಾಭಿರುಗಾಟನಾಂತರ್ಭಯಾಮಿ ಆ ವಿಶೇಷವಾದ ಪ್ರಶ್ನೆ ಧ್ವಜ ಪ್ರಕಾರವಾದ 3 ದೈವರನ್ನು ಪ್ರತಿಷ್ಠೆ ಮಾಡಿಕೊಳ್ಳುವ ಧ್ವಜಗಳು ಆ ಪ್ರಕಾರವಾದ ಗೋಡಾಂಜಿ ಉತ್ತಮ ಗೋಡಕ್ಕೆ ನಿಮಿತ್ತ ಮಂತ್ರವನ್ನು ವೈದ ದೈವದ ವಿಶೇಷವಾದ ನರ್ತನ ಸೇವೆ ಕೋಲ ಸೇವೆ ಮಾತ್ರ ನಂತರಲ್ಲ ಮಾತು ಪ್ರಕಾರವಾದ ಇದು ಆರೋಢ ನಿರ್ಮಾಣ ಆಗ ಪ್ರತಿಷ್ಠೆಗೆ ಮಾತ ಕೆಲವು ಪ್ರಾಯಶ್ಚಿತ್ತ ಮಾತ್ರ ಮಂತ್ರವನ್ನು ಬೈದ ಇಂಥ ಕೆಲವು ಕ್ಷೇತ್ರಕ್ಕೆ ಮಾತಬಹುದು ನೆತ್ತಲೆ ಕೊಡು ಮಂತ್ರ ಕೆಲವು ದೋಷ ಹಿರಿಯ ಕ್ರಮದ ಕೆಲವು ದೋಷ ಪ್ರಾಯಶ್ಚಿತ್ತ ಮಾತವಾದ ಕೆಲವು ದೇವಸ್ಥಾನಕ್ಕೆ ಸೇವೆಗಳನ್ನು ಮಾತು ಬಂದಿದೆ ಅದೇ ಪ್ರಕಾರವಾದ 5 ಮಾತ ನಮ್ಮ ಭಕ್ತಿ ಕುಟುಂಬಕ್ಕೆ ಮಾತಿನ ಸಹಿತ ಆಯಾ ಕ್ಷೇತ್ರಕ್ಕೆ ಮಾತ್ರ ಸೇವೆ ಸಂಧಾವನ ಸೇವೆನ ಮಾತ್ರ ನಮ್ಮ ದೇವರಿಗೆ ಸಂದಾಯ ಅದೇ ಪ್ರಕಾರವಾದ ಈ ಪ್ರತಿಷ್ಠಾ ಸಮಯ ಪ್ರಯುಕ್ತವಾದ 3 ಸರಟ ಆರಾಧನ ನಾಗದೇವಿಲ್ಲ ಅಂದರೆ ರಕ್ತೇಶ್ವರ ಅಷ್ಟೇ ಅದಕ್ಕೆ ನಮಗೆ ಮಾತಾಡಿದ ನಮ್ಮ ತೀರ್ಮಾನ ಬಂದಿದೆ ಈ ಕಾಲ ಪ್ರಶ್ನೆದರ ಸೇವೆಗೊಳ್ಳುವಂತೆ ತೋಜಿ ವೈದ್ಯ ಅದ ತೋಜಿ ವೈದ್ಯ ಆಡ್ದಾರ ನಮ್ಮ ಮಾತಲ್ಲ ಕುಟುಂಬದ ಮಾತೆಲ್ಲ ಇರ್ತದೆ ಈ ಪ್ರತಿಷ್ಠಾ ಸಮಯ ಪ್ರಯುಕ್ತವಾದ ಅದಕ್ಕೆ ಕೊಂಚ ಸೇವೆ ಕೊಡೋದು ನಮ್ಮ ತೀರ್ಮಾನ ಬಂದಿದೆ ಅದರ ಪ್ರಕಾರ ಇಂಜಿನ ತಂಬಿಲ ಸೇವೆನ ತಂಬಿಲ ಸೇವೆ ದೇವಿ ಅಪ್ಪೆ ಕುಟುಂಬನಾಗ ವಿಶೇಷವಾದ ತಂಬಿಲ ಸೇವೆ ಕೊಟ್ಟರೆ ನಾವು ಮಾತಲ್ಲ ತೀರ್ಮಾನ ಬಂದಿದೆ ಆಡ್ದಾರ ಅದನ್ನೇ ರಕ್ತೇಶ್ವರ ದಾದನ ಸೇವೆ ಕೊಡ್ಪ ಅನಿವಾರ್ಯ ತನಕ ಒಂದು ಮರೆತು ಹೋದ ಮುಂದೆ ಅನಿವಾರ್ಯ ಮುಂದೆ ಮೂಲಕ ಅಂದು ದಾದ ಇಟ್ಕೊಂಡು ಐದು ಮಾತ ಕ್ಷಮೆ ಕೊಡ್ದು ನಮ್ಮಿಂದ ಸಂಕಲ್ಪ ಅಂತಂದ ಈಗ ಸೇವೆ ಕೊಡ್ತು ಅಂದ ಇನ್ನು ಮಾತ ನಾಗದೇವಿಗಳ ರಕ್ತೇಶ್ವರ ಸನ್ನಿಧಾನ ಸಂತೋಷದಾರ ಸ್ವೀಕಾರ ಬಂದಿದೆ ಐಕ ಪ್ರಪಂಚದ ಸಮಸ್ತ ವಿಧದ ವಿಘ್ನ ವಿಪತ್ರ ಮಾತ ನಿವಾರಣೆ ಬಂದು ಕೊಡ್ದು ಅಭಿಪ್ರಕಾರವಾದ ಇಲ್ಲಿ ಪ್ರಾರಂಭದ ಮುಕ್ತಾಕಾರವನ್ನು ಕೈಯಡ ನರ್ತನ ಸೇವೆ ಅಂದಿನ ದೈವದ ಕೇವಲ ನೇಮೋತ್ಸವ ಮಾತು ನಡೆಪರು ಐಕ ಪ್ರಪಂಚ ವಿಘ್ನ ವಿಪತ್ರ ಮಾತು ನಿವಾರಣೆ ಬಂದು ಕೊಡ್ದು ನಿರ್ವಿಘ್ನವಾದ ನಡಪಾದ ಕೊಡ್ದು ಎಂಕಲ ಕುಟುಂಬ ಸಂಸಾರ ಹುಲ್ಲುಡು ಬೆಳಗಾದುಕೊಂಡು ಬಂದು ಆ ನಾಗದೇವಡ ರಕ್ತೇಶ್ವರ ಕಡೆ ನಮ್ಮನ್ನು ಆರಾಧನೆ ಪ್ರತಿಷ್ಠಾನದಿಂದ ಆ ದೈವದ ಭಕ್ತಿದ್ದಾರ ಪ್ರಾರ್ಥಿಸುವ ದೇವರ ಪರಮಂಗಲವಾನ್ ಸರ್ವಾಸಾದಿಗೆ ಧರ್ಮೇಂದ್ರನಿಗೆ ನಾರಾಯಣ ಮೂರ್ತಿ ದೇವತಾಭ್ಯಮ ಅಥವಾ ಪ್ರಾರ್ಥನಾ ಸಮರ್ಪಯಾಮಿ.
ವಿಶೇಷವಾದ ಲಕ್ಷಣವಾದ ಸುಲಕ್ಷಣವಾದ ಸುಳ್ಳು ನಮ್ಮ ಕೈ ಪ್ರಕಾರವಾದ ಕುಟುಂಬದ ಉದ್ದೇಶವಾದ ಮಾತಾ ಗುಡಿ ಪೂಜೆ ಇವೆಲ್ಲ ನಮ್ಮ ಕುಟುಂಬದ ನಮ್ಮ ಮಾತನ್ನು ಪ್ರಾಣಿ ವಿಶೇಷವಾದ ಏನೇ ಘಟನೆ ಪ್ರಕಾರವಾದ ವೆಂಕಟರಮಣ ದೇವರಿಗೆ ವಿಶೇಷವಾದ ವಿಶೇಷವಾದ ಆ ವೆಂಕಟರಮಣ ದೇವರಿಗೆ ಏನಾಗ್ತದೆ అయినే సంతోషద్దార వెంకటరమణ సంతోషద్దార శ్రీకారం సమస్తమైన దుమ్ముగో సలట్టావడు ఇట్లే కావడం కుటుంబ కావు భక్తులందిన భక్తులని నారాయణ ప్రీతి దోషిత్రాన్ని మాత విహారం ಕೊಟ್ಟು ಇದ್ರೋದ್ರ ಕೈಯೆತ್ತು ಅವೃದ್ಧಿ ಆಯುಷ್ಯ ಗುಣ ಆಯುರ ಆರೋಗ್ಯ ಕೈಸಾದು ಸದಾ ಕಾಲ ಈ ಸ್ಥಳಲ್ಲ ನಿಖರನ ಲಕ್ಷಣವನ್ನು ಕಾಪಾಡುವುದು ವಿಶೇಷವಾಗಿ ನನ್ನ ತುಂಬ ಮನ್ಪಂದಿನ ದೈವದ ಪರ್ವತೇವ ಮಾತ ಲಕ್ಷ್ಮಣಿನ ವಿಷ್ಣುಕಂಡ ಮಾತ ನಿವಾರಣೆ ಕೊಟ್ಟು ನಿಖರನ ಕೈಟು ಎದೇ ಕಷ್ಟ ಅಂದ ಆ ಪರ್ವತೇವ ಮಾತ ದೈವಕ್ಕೆ ಒಬ್ಬರು ಮನ್ಸಿನಂದಿನ ಭಾಗ್ಯ ಮನ್ಪಾನಂದಿನ ಭಾಗ್ಯ ಕಾಲಕ್ಕೆ ಆ ವೆಂಕಟರಮಣ ದೇವರ ಅನುಗ್ರಹಿಸಾದು ಕೊಟ್ಟು ಈ ಸ್ಥಳಕ್ಕೆ ಹೆಂಚ ಕುನ್ನೂರು ಬೆಳಗಾದ ನೆಟ್ಟು ಪಕ್ಕವಾದ ಎದುರು ಚಿಂತನೆ ಬೆಳಗಾದ ಕೊಡುವಂದಿನ ಭಾಗ್ಯನೇ ಆ ವೆಂಕಟರಮಣ ದೇವರ ಕಬಾಲಿಗೆ ಅನುಗ್ರಹಿಸಾದು ಕೊಟ್ಟು ವೆಂಕಟರಮಣ ದೇವರ ಪೂಜಿತ ಪೂರ್ಣ ಫಲವು ಮಾತ ಮುಂದೊಂದು ದೇವರು ಶಾಸ್ತ್ರ ಮಾಡಿದರೆ ಐದ ಫಲವನ್ನು ಪ್ರಸಾದ ರೂಪದ ಯಜಮಾನಲ್ಲ ಯಜಮಾನ ಕುಟುಂಬದ ಅನುಗ್ರಹಿಸಾದುವುದು ಎಂದು ಪ್ರಸನ್ನ ಕಾಡು ಆ ವೆಂಕಟರಮಣ ದೇವರ ಪ್ರಾರ್ಥನೆ ಓಂ ಕಲ್ಯಾಣಾತ್ಮದ ಗಾತ್ರ ಜಗಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ
ಆರಾಧನೆಯನ್ನು ಮಾಡಿಕೊಂಡು ಮತ್ತೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ಅದೇ ಪ್ರಕಾರವಾಗಿ ಎಲ್ಲ ರೀತಿಯಲ್ಲೂ ಕರ್ಮಾಂಗವನ್ನು ಮಾಡುವುದಕ್ಕೆ ಇನ್ನು ಮಧ್ಯದಲ್ಲೂ ಪ್ರಾರ್ಥನೆ ಒಂದು ಸೇವೆಗಳು ಆರಾಧನೆಗಳು ಎಲ್ಲರೂ ಸಹ ಹಂತವಾಗಿ ಉದ್ಧಾರ ಮಾಡಿಕೊಂಡು ಏನಾದರೂ ದೋಷಗಳು ಆಗಿದೆ ನಿವಾರಣೆ ಆಗಿಲ್ಲ ನಾವು ಕಾಲಕ್ಕೆ ದೋಷಗಳು ಬಾರದ ರೀತಿಯಲ್ಲಿ ಕುಟುಂಬದಲ್ಲಿ ಎಲ್ಲರಿಗೂ ಸಹ ಪ್ರತ್ಯೇಕವಾದ ಸಂಪಾದನೆ ಉದ್ಯೋಗ ವ್ಯವಹಾರಗಳ ಅಭಿವೃದ್ಧಿ ಕುಟುಂಬದಲ್ಲಿ ಎಲ್ಲರೂ ಐಕ್ಯಮತ್ಯ ಆರೋಗ್ಯವಾದ ನಿರ್ಗಾಸದಲ್ಲಿ ಏನು ನಿರ್ಣಯವನ್ನು ಮಾಡಿಕೊಂಡಿದ್ದೇವೆ ಈಗ ಅದೇ ಪ್ರಕಾರ ಕಾಲಕಾಲಕ್ಕೆ ತಪ್ಪುಗಳಾಗದ ರೀತಿಯಲ್ಲಿ ಕಾಲಕಾಲಕ್ಕೆ ದೇವಗಳ ಪರ್ವ ಸೇವೆಯನ್ನು ಹಾಗೆ ಪೂಜೆ ಆರಾಧನೆ ಇತರವಾದ ಶಕ್ತಿಗಳ ಸೇವೆಯನ್ನು ಮಾಡಲಿಕ್ಕೆ ದೇವರ ಶಕ್ತಿಯನ್ನು ಅನುಗ್ರಹ ಮಾಡಿಕೊಟ್ಟಿದ್ದೀವಿ. ಇನ್ನು ಕೊನೆಯದಾಗಿ ಪ್ರಾರ್ಥನೆ ಹೇಳಿದ ಪ್ರಕಾರವಾಗಿ ದೈವಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಲಕ್ಷ್ಮೀ ಶೈಲವಾನ ಸತ್ಯನಾರಾಯಣ ಸ್ವಾಮಿ ದೇವರ ಆರಾಧನೆಯನ್ನು ಮಾಡಿ ಒಂದು ಬಾಂಧವರಿಗೆ ಅನ್ನದಾನವನ್ನು ಮಾಡಿ ಅವರೆಲ್ಲ ಆಶೀರ್ವಾದವನ್ನು ಪಡೆದು ಇಲ್ಲಿ ಮೊದಲಿನ ಪ್ರಕಾರವಾಗಿ ಹಿರಿಯರು ಮಾಡಿಕೊಂಡು ಬಂದಂಥ ಆಚರಣೆಯನ್ನು ಮಾಡ್ತಿದ್ದಾರೆ ಸಂಕಲ್ಪವನ್ನು ಮಾಡಿದ್ದೇವೆ. ಅದೇ ಪ್ರಕಾರವಾಗಿ ಮಾಡಿದಂಥ ದೇವರ ಆರಾಧನೆ ದೇವಗಳ ಆರಾಧನೆಯಿಂದ ಅನಿಮಂತಿರುವಂತಹ ದೇವರು ಮಹಾಗಣಪತಿ ಕುಲದೇವರು ದೇವದೇವರು ಭಗವದ್ಗೀತೆಗಳು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸೋಮನಾಥ ಈ ಸ್ಥಳದಲ್ಲಿ ನೀವು ಆರಾಧನೆ ಮಾಡುವಂಥ ಸತ್ಯದೇವರಾತ್ರಿತ ಕಲ್ಲೋಟಿ ಬಂದಲ್ಲಿ ಕಾಬುಗುರಿಗ ಹಾಗೆ ಭೈರವ ಹಾಗೆ ಈ ಸ್ಥಳಕ್ಕೆ ಸಂಬಂಧಪಟ್ಟ ದೇಶದಲ್ಲಿ ನಾಗಾಶ್ವರವಾದ ಸನ್ನಿಧಾನ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಪ್ರಸನ್ನರಾಗಿ ಮೇಲ್ಕಾಲಕ್ಕೆ ದಿನೇ ದಿನೇ ಪ್ರಗತಿ ಯಶಸ್ಸು ಕೀರ್ತಿಲಾಭ ಶತ್ರುಪರಾಧಿರಾವಣವನ್ನು ಕುಟುಂಬದಲ್ಲಿ ಎಲ್ಲರೂ ಐಕ್ಯಮತ್ಯ ಉದ್ಯೋಗ ವಿಭಾಗ ಉನ್ನತವಾದ ಸ್ಥಾನಮಾನ ಗೌರವಾದಿಗಳು ಮಕ್ಕಳಿಗೆ ಸಪ್ರಮಾತ ವಿದ್ಯೆ ಭವಿಷ್ಯವನ್ನು ಉಜ್ವಲಗೊಳಿಸಿ ಎಲ್ಲ ಕರ್ಮಾಂತವನ್ನು ಮಾಡಿಕೊಂಡ ಎಲ್ಲರಿಗೂ ಒಳ್ಳೆಯದಾಗಿದೆ ಮೇಲ್ಕಾಲಕ್ಕೆ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ದೇವೆ ಎನ್ನುವ ಮಾತನ್ನು ಬರುತ್ತದೆ ದೇವಗಳು ಹಾಗೆ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ನಿಮ್ಮೆಲ್ಲರ ಪಾಲಿಗೆ ಅನುಗ್ರಹ ಮಾಡಿಕೊಟ್ಟು ಪೂರ್ಣ ಪ್ರಸಾದವನ್ನು ಅನುಗ್ರಹ ಮಾಡಿಕೊಟ್ಟು ಕುಟುಂಬವನ್ನು ಬೆಳಗಿಸಿಕೊಡ್ತೀವಿ. ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಭಕ್ತಿವತ್ಸಲವಾಗಿ ಮಾಡುವಂಥ ಪ್ರಾರ್ಥನೆ ಸತ್ಯನಾರಾಯಣ ದೇವಂ ಕಾಮದಂ ಪ್ರಭೋ ಲೀಲೆಯಾವಿದಂ ಲಕ್ಷ್ಮೀ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ಮನಸೋಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ನಮೋಸ್ತು ಅನಂತಾಯ ಸಹಸ್ರಮೂರ್ತಿ ನಾರಾಯಣ